ಲಾಯ ಶೆಲ್ಲಿ ಭಾಷಾ ಲಿಂದಾನು ಮನ್ನ ಬಾದ ಅಲಾಹ ಬಿಲಿಕ ಕುಲ್ಲಿನಿ. ನಿಮ್ಮ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ನೀವು ಬೆಂಬಲಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು. ಅದ್ಭುತವಾದಂತಹ ಒಂದು ಸಂಚಲನವನ್ನು ಅವರು ಮೂಡಿಸಿದ್ದಾರೆ. ರಮನಾಥ ರೈ ಅವರಿಂದ ಈಗ ಉದ್ಘಾಟನಾ ಭಾಷಣ. ಅದು ಬಂಟ್ವಾಳ ಅಂತ ಹೇಳಿದರೆ ಈಗಿನ ಸಂದರ್ಭದಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟರೆ 3 ಕ್ಷೇತ್ರಗಳು ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥ ಕ್ಷೇತ್ರಗಳು. ಕೆಲವು ಜನ ಹೇಳ್ತಾರೆ ಸುರತ್ಕಲ್ನಲ್ಲಿ ಜಾಸ್ತಿ ಇದೆ 2ನೇ ಕ್ಷೇತ್ರ ಅಂತೇಳಿ, ಕೆಲವರು ಹೇಳ್ತಾರೆ ಬಂಟ್ವಾಳದಲ್ಲಿ 2ನೇ ಕ್ಷೇತ್ರ ಅಂತ. ಸಂಖ್ಯಾದೃಷ್ಟಿಯಲ್ಲಿ ಬಹುಶಃ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟರೆ ವಿಟ್ಲದ ಭಾಗವಾಗಿ ಸೇರಿಕೊಂಡಿರ್ತಕ್ಕಂಥ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹೆಚ್ಚು ಮುಸ್ಲಿಮರಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ತಕ್ಕಂಥ ಮಾತನ್ನು, ಅದರಲ್ಲಿ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥವ್ರು ಬಂಟರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ. ನಾನು ಕಡಿಮೆಯ ಮತದಾರನಾಗಿದ್ದರೂ ಕೂಡ ಬಹುಶಃ ಸಾಕಷ್ಟು ಸಾರಿ ರಾಜಕೀಯವಾಗಿ ಚುನಾವಣೆ ಬಂದಾಗ ಜಾತ್ಯತೀತ ಪಕ್ಷ ಅಂತ ಹೇಳಿಕೊಳ್ಳುವಂಥ ಪಕ್ಷಗಳು ಅವರು ಅಲ್ಪಸಂಖ್ಯಾತರು ಟಿಕೆಟ್ ಕೊಡ್ತಾರೆ, ಸಾಮಾನ್ಯವಾಗಿ ಇಲ್ಲಿವರೆಗೆ ಕೊಡ್ತಾ ಬಂದಿದ್ದಾರೆ. ಜಾತ್ಯತೀತ ಪಕ್ಷ ಅಂತ ಹೇಳಿಕೊಂಡು ಬರುವಂಥ ಪಕ್ಷ ಅವಕಾಶ ಕೊಟ್ಟಾಗ ಸಾಮಾನ್ಯವಾಗಿ ಜಾತ್ಯತೀತ ಸಿದ್ಧಾಂತ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಕೆಲವು ಮಂದಿ ಅದರ ಬಗ್ಗೆ ಆಕರ್ಷಣೆ ಆಗ್ತಾರೆ ಅನ್ನುವಂಥ ಸ್ಪಷ್ಟ. ಆದರೆ ಇವತ್ತು ಅಲ್ಲಾಹನ ಕೃಪೆಯಿಂದ ನನಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ಶಾಸಕನಾಗ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಮುಸ್ಲಿಂ ಸಮುದಾಯದ ಜಾತ್ಯತೀತ ನಿಲುವು ಅದಕ್ಕೆ ದೊಡ್ಡ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಾತಿ ಅಂತ ಹೇಳಿ ಜಾತಿ ಅವನು ಒಬ್ಬ ನಿಂತಿದ್ದಾನೆ ಅಂತೇಳಿ ಅವರಿಗೆ ಓಟ್ ಒಂದು 10-15 ಸಾವಿರ ಆಗ್ತಾ ಇದ್ರೆ ರಮನಾಥ ರೈ ಯಾವಾಗಲೂ ಮಾಜಿ ಆಗ್ತಾ ಇದ್ದ. ಬ್ಯಾರಿ ಭಾಷೆ ಮಾತಾಡ್ತಕ್ಕಂಥ ಜನರ ಒಂದು ಜಾತ್ಯತೀತ ನಿಲುವನ್ನು ನಾವೆಲ್ಲರೂ ಮೆಚ್ಚಬೇಕಾಗಿದೆ. ಅವರು ಜಾತಿಯನ್ನು ಧರ್ಮದ ಪರಿಧಿಯನ್ನು ಮೀರಿ ರಮನಾಥ ರೈಯನ್ನು ವಿಧಾನಸಭೆಗೆ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ನಾನು ಯಾವಾಗಲೂ ನೆನಪು ಮಾಡ್ತಕ್ಕಂಥದ್ದು ನಿಮ್ಮ ಋಣ ನಾನು ಜನ್ಮಾಂತರ ಕಾಲದಲ್ಲಿ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನನಗೆ ಅಪಪ್ರಚಾರಗಳು ಮಾಡ್ತಾರೆ, ನನಗೊಂದು ಸಂತೋಷ ಇದೆ ಅಪಪ್ರಚಾರದಲ್ಲಿ. ರಮನಾಥ ರೈ ಜಾತಿವಾದಿ ಅಂತ ಯಾರು ಹೇಳುವುದಿಲ್ಲ. ಪ್ರದೀಪ್ ಕಲ್ಕೂರ್ ಅವರೇ, ರಮನಾಥ ರೈ ಬಂಟರಿಗೆ ಮಾತು ಸಹಾಯ ಮಾಡ್ತಾನೆ ಅಂತ ಜಾತಿವಾದಿ ಅಂತ ನನಗೆ ಯಾರೂ ಹೇಳೋದಿಲ್ಲ. ನನಗೆ ಮತೀಯವಾದಿ ಅಂತಲೂ ಯಾರು ಹೇಳೋದಿಲ್ಲ. ನನ್ನನ್ನು ಇತರ ಧರ್ಮದವರು ಪ್ರೀತಿ ಮಾಡ್ತಾರಂತೆ ಹೇಳುವಂಥ ಒಂದು ಆರೋಪ ನನ್ನ ಮೇಲೆ. ನಾನು ಅಲ್ಪಸಂಖ್ಯಾತರನ್ನು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಒಂದು ಆರೋಪ, ಅದು ಆರೋಪ ಅಲ್ಲ. ರಮನಾಥ ರೈಗೆ ಯಾವಾಗಲೂ ಗೌರವ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ನನಗೆ ಸಲಹೆಗಳನ್ನು ಕೊಡ್ತಕ್ಕಂಥವ್ರು ಇದ್ದಾರೆ, ಆದರೆ ರಮನಾಥ ರೈ ಜಾತ್ಯತೀತ ನಿಲುವಿನಲ್ಲಿ ನನಗೆ ರಾಜಿ ಇಲ್ಲ. ನಾನು ಮತೀಯವಾದಿ ಅನ್ನುವಂಥ ಹಠಬತ್ತಿಯನ್ನು ಕಟ್ಟಲಿಕ್ಕೆ ನಾನು ಜನ್ಮಾಂತರ ಕಾಲದಲ್ಲಿ ಸಾಧ್ಯ ಇಲ್ಲ. ನಾನೊಬ್ಬ ಜಾತಿವಾದಿ ಅಂತ ನನ್ನನ್ನು ಕರೆದರೆ ಅದರಷ್ಟು ಹೇಸಿಗೆ ಬಿಡುವಂಥವನು ನಾನು ರಮನಾಥ ರೈ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ.